ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ರಾಮಾಯಣ ಅಥವಾ ಮಹಾಭಾರತ ಎಂದಾಕ್ಷಣ ಅದರಲ್ಲಿ ಬರುವಂತಹ ಮುಖ್ಯ ಪಾತ್ರಗಳು ಮಾತ್ರ ನಮಗೆ ನೆನಪಿಗೆ ಬರುತ್ತದೆ. ಆದರೆ ಈ ಮಹಾಕಾವ್ಯಗಳಲ್ಲಿ ಅಡಗಿರುವಂತಹ ಅದೆಷ್ಟೋ ಆಸಕ್ತಿದಾಯಕವಾದ ಸಣ್ಣ ಸಣ್ಣ ಪಾತ್ರಗಳು ಇವೆ. ಅವುಗಳಲ್ಲಿ ಒಂದಾದ ದೃಷ್ಟದ್ಯುಮ್ನ ಎನ್ನುವಂತಹ ಪಾತ್ರದ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಪಾಂಡವರ ಸೇನಾಧಿಪತಿಯಾಗಿದ್ದ ದೃಷ್ಟದ್ಯುಮ್ನ ದ್ರುಪದ ಮಹಾರಾಜನ ಮಗ. ಈತನೇ ಮಹಾಭಾರತ ಯುದ್ಧದಲ್ಲಿ ದ್ರೋಣಾಚಾರ್ಯನನ್ನು ಕೊಂದವನು. ಬಾಲ್ಯದಿಂದಲೇ ಸ್ನೇಹಿತರಾಗಿದ್ದ ದ್ರೋಣಾಚಾರ್ಯ ಹಾಗೂ ದ್ರುಪದ ಮಹಾರಾಜ ಕ್ರಮೇಣ ದ್ವೇಷಿಸಲಾರಂಭಿಸುತ್ತಾರೆ. ಅಧಿಕಾರದ ಮದದಿಂದ ಮೆರೆಯುತ್ತಿದ್ದ ದ್ರುಪದ ಬಾಲ್ಯದ ಸ್ನೇಹವನ್ನು ಮರೆತು ಸಹಾಯ ಯಾಚಿಸಿ ಅರಮನೆಗೆ ಬಂದ ಬಡವನಾದ ದ್ರೋಣಾಚಾರ್ಯರಿಗೆ ಅವಮಾನ ಮಾಡುತ್ತಾನೆ. ಇದರಿಂದ ಕೆರಳಿದ ದ್ರೋಣಾಚಾರ್ಯರು ಮುಂದೊಂದು ದಿನ ನಿನ್ನ ತಲೆ ನನ್ನ ಕಾಲ ಬಳಿ ಬೀಳುವಂತೆ ಮಾಡುತ್ತೇನೆಂದು ಶಪಥ ಮಾಡಿ ಅಲ್ಲಿಂದ ಹೊರಡುತ್ತಾನೆ. ಮುಂದೊಂದು ದಿನ ಕೌರವ ಮತ್ತು ಪಾಂಡವರಿಗೆ ವಿದ್ಯಾಭ್ಯಾಸ ಕಲಿಸಿದ ನಂತರ ಗುರುದಕ್ಷಿಣೆ ನೀಡಬೇಕಾದ ಸಮಯ ಶಿಷ್ಯರಲ್ಲಿ ಈ ರೀತಿಯಾಗಿ ಕೇಳುತ್ತಾರೆ. ಗುರುದಕ್ಷಿಣೆಯಾಗಿ ದ್ರುಪದ ಮಹಾರಾಜನನ್ನು ಎಳೆದುಕೊಂಡು ಬಂದು ತನ್ನ ಕಾಲ ಬಳಿ ನಿಲ್ಲಿಸುವಂತೆ ಹೇಳುತ್ತಾನೆ. ಮೊದಲು ಹೋದ ಕೌರವರು ಸೋತು ವಾಪಸ್ಸಾಗುತ್ತಾರೆ. ನಂತರ ಪಾಂಡವರು ಹೋಗಿ ದ್ರುಪದನನ್ನು ಯುದ್ಧದಲ್ಲಿ ಸೋಲಿಸಿ ದ್ರುಪದ ಮಹಾರಾಜನನ್ನು ಎಳೆದುಕೊಂಡು ಬಂದು ದ್ರೋಣಾಚಾರ್ಯರ ಕಾಲಿನ ಬಳಿ ನಿಲ್ಲಿಸುತ್ತಾರೆ. ದ್ರುಪದ ಮಹಾರಾಜನಿಗೆ ದ್ರೋಣಾಚಾರ್ಯರು ಆ ದಿನಗಳಲ್ಲಿ ತಾವು ಮಾಡಿರುವಂತಹ ಪ್ರತಿಜ್ಞೆಯನ್ನು ನೆನಪಿಸಿ ಬಾಲ್ಯದ ಸ್ನೇಹಕ್ಕೆ ಬೆಲೆ ಕೊಟ್ಟು ದ್ರುಪದ ಮಹಾರಾಜನಿಗೆ ಜೀವದಾನ ಮಾಡಿ ಆತನನ್ನು ಬಿಟ್ಟು ಕಳಿಸುತ್ತಾರೆ. ಇದರಿಂದ ಅವಮಾನಗೊಂಡ ದ್ರುಪದ ದ್ರೋಣಾಚಾರ್ಯನನ್ನು ತನ್ನ ಮಗನ ಮೂಲಕ ನಾಶ ಮಾಡುವುದಾಗಿ ಶಪಥ ಮಾಡಿ ದ್ರೋಣಾಚಾರ್ಯರನ್ನು ನಾಶ ಮಾಡಲು ಸಮರ್ಥನಾದ ಮಗನನ್ನು ಪಡೆಯಲು ಪುತ್ರಕಾಮೇಷ್ಟಿ ಯಾಗ ಮಾಡುತ್ತಾನೆ. ಇದರಿಂದ ದ್ರೌಪದಿಯ ಜೊತೆಗೆ ದೃಷ್ಟದ್ಯುಮ್ನನು ಅತ್ಯಂತ ಬಲಶಾಲಿಯಾದ ಯುವಕನಾಗಿಯೇ ಯಜ್ಞಕುಂಡದಿಂದ ಉದ್ಭವವಾಗುತ್ತಾನೆ. ದ್ರೋಣಾಚಾರ್ಯರಿಂದಲೇ ಶಸ್ತ್ರವಿದ್ಯೆಯನ್ನು ಕಲಿತ ದೃಷ್ಟದ್ಯುಮ್ನ ಪಾಂಡವರ ಸೇನಾಧಿಪತಿಯಾಗಿ ದ್ರೋಣಾಚಾರ್ಯರ ವಿರುದ್ಧವೇ ಯುದ್ಧ ಮಾಡುತ್ತಾನೆ. ದ್ರೋಣಾಚಾರ್ಯರು ಶಸ್ತ್ರಗಳನ್ನು ಹಿಡಿದು ಹೋರಾಡುತ್ತಿರುವಾಗ ಅವರನ್ನು ಸೋಲಿಸಲು ಅಸಾಧ್ಯವೆಂದು ಅರಿತಿದ್ದ ಶ್ರೀಕೃಷ್ಣನು ಒಂದು ನಾಟಕ ಮಾಡುತ್ತಾನೆ. ಭೀಮನ ಮೂಲಕ ಅಶ್ವತ್ಥಾಮ ಎನ್ನುವಂತಹ ಆನೆಯನ್ನು ಕೊಲ್ಲುವಂತೆ ಮಾಡಿ ದ್ರೋಣರ ಬಳಿ ಅಶ್ವತ್ಥಾಮನು ಸತ್ತಿರುವ ವಿಚಾರ ತಿಳಿಸಬೇಕೆಂದು ಯುಧಿಷ್ಠಿರನ ಬಳಿ ಹೇಳಿ ಕಳಿಸುತ್ತಾನೆ. ಸತ್ತಿರುವುದು ಆನೆಯೋ ಅಥವಾ ತನ್ನ ಮಗನೋ ಎನ್ನುವ ಗೊಂದಲದಿಂದ ದ್ರೋಣಾಚಾರ್ಯರು ಕೇಳಿದಾಗ ಯುಧಿಷ್ಠಿರನು ಹೇಳುವ ಮಾತುಗಳು ದ್ರೋಣಾಚಾರ್ಯರಿಗೆ ಕೇಳಬಾರದೆಂದು ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನು ಜೋರಾಗಿ ಶಂಕ ಊದುತ್ತಾನೆ. ಹೀಗೆ ಅರ್ಧಂಬರ್ಧ ಕೇಳಿಸಿಕೊಂಡ ದ್ರೋಣಾಚಾರ್ಯರು ತನ್ನ ಮಗನೇ ಸತ್ತಿದ್ದಾನೆಂದು ತಿಳಿದು ತನ್ನ ಶಸ್ತ್ರಗಳನ್ನು ಕೆಳಗೆ ಇರಿಸಿದಾಗ ದ್ರೋಣಾಚಾರ್ಯರನ್ನು ದೃಷ್ಟದ್ಯುಮ್ನನು ಮೋಸದಿಂದ ಕೊಲ್ಲುತ್ತಾನೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸತೊಂದು ವಿಚಾರವನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.